ಬಂಟ್ವಾಳ ತಾಲೂಕಿನ ಮುಲ್ಲರಪಟ್ಟಣ ಮತ್ತು ಮುತ್ತೂರು ಗ್ರಾಮಗಳನ್ನು ಬೆಸೆಯುವ ಫಾಲ್ಗುಣಿ ನದಿ ತೂಗು ಸೇತುವೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಬಡಗಬೆಳ್ಳೂರು ವ್ಯಾಪ್ತಿಯಲ್ಲಿದೆ. ಈ ತೂಗು ಸೇತುವೆ ಇಂದು ತುರ್ತು ನಿರ್ವಹಣೆಗಾಗಿ ಕಾಯುತ್ತಿದೆ. ಕಳೆದ ಸುಮಾರು 10 ವರ್ಷಗಳಿಂದ ಸಮರ್ಪಕ ನಿರ್ವಹಣೆಯನ್ನ ಕಾಣದೆ ಅಪಾಯದ ಅಂಚಿನಲ್ಲಿದೆ ಎಂದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. 2016ರಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉದ್ಘಾಟಿಸಲಾದ ಈ ತೂಗು ಸೇತುವೆ ಇಂದು ದುಸ್ಥಿತಿಗೆ ತಲುಪಿದ್ದು, ಪ್ರತಿದಿನ ಶಾಲಾ ಮಕ್ಕಳು ಸೇರಿದಂತೆ ನೂರಾರು ಮಂದಿ ಇದೇ ಸೇತುವೆಯನ್ನ ಅವಲಂಬಿಸಿ ಸಂಚಾರವನ್ನ ಮಾಡುತ್ತಿದ್ದಾರೆ. ಸ್ಥಳೀಯರ ಮಾಹಿತಿಯಂತೆ ಸೇತುವೆಯ ಒಂದು ಭಾಗ ಈಗಾಗಲೇ ಕೆಳಕ್ಕೆ ಬಾಗಲು ಆರಂಭಿಸಿದ್ದು, ಜನರು ನಡೆಯುವಾಗ ಸೇತುವೆ ಅತಿಯಾಗಿ ಅಲ್ಲಾಡುತ್ತಿದೆ. ಸೇತುವೆಯ ಗ್ರಿಲ್ಗಳು ಹಾಗೂ ಬೆಂಬಲ ನೀಡುವ ಕಬ್ಬಿಣದ ರಾಡ್ಗಳಿಗೆ ತುಕ್ಕು ಹಿಡಿದಿದ್ದು, ಹಲವು ವರ್ಷಗಳಿಂದ ಬೋಲ್ಟ್ ಹಾಗೂ ಸ್ಕ್ರೂಗಳ ಪರಿಶೀಲನೆ, ಬಿಗಿತ ಹಾಗೂ ಅಗತ್ಯ ಗ್ರೀಸಿಂಗ್ ಕೆಲಸವೂ ನಡೆದಿಲ್ಲ ಎನ್ನಲಾಗಿದೆ. ಕೊಳತಮಜಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸುಮಾರು 350 ಮನೆಗಳ ನಿವಾಸಿಗಳು ಈ ಸೇತುವೆಯನ್ನ ದೈನಂದಿನ ಸಂಚಾರಕ್ಕೆ ಬಳಸುತ್ತಿದ್ದಾರೆ. ಅದರಲ್ಲೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲೇ ಇದೇ ಮಾರ್ಗದಲ್ಲಿ ಓಡಾಡುತ್ತಿರುವುದರಿಂದ ಪೋಷಕರು ತೀವ್ರ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಕ್ರಮಗಳನ್ನು ಕೈಗೊಳ್ಳುವುದಕ್ಕಿಂತ ಮುನ್ನವೇ ಸಂಬಂಧಪಟ್ಟ ಇಲಾಖೆ ಸೇತುವೆಯ ತಾಂತ್ರಿಕ ಪರಿಶೀಲನೆ ನಡೆಸಿ ಅಗತ್ಯ ದುರಸ್ತಿ ಕಾರ್ಯಗಳನ್ನು ತಕ್ಷಣ ಕೈಗೊಳ್ಳಬೇಕು. ಯಾವುದೇ ಅನಾಹುತ ಸಂಭವಿಸದಂತೆ ಈಗಲೇ ಕ್ರಮಗಳನ್ನು ವಹಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಕ್ಕಳಿಗೆ ಹೋಗ್ಲಿಕ್ಕೆ ಮತ್ತೆ ಸ್ಕೂಲ್ ಹತ್ರ ಎಲ್ಲ ಮಕ್ಕಳು ಇಲ್ಲಿ ಈ ಥರನೇ ಬಂದರೆ ಶಾರ್ಟ್ ಕಟ್ ರೂಟ್ ಅಲ್ಲ, ಈ ಕಡೆ ಇಲ್ಲಾಂದರೆ ಲಾಂಗ್ ಆಗಿ ಒಂದು ಬ್ರಿಡ್ಜ್ ಆಗಿ ಈ ಕಡೆಯಿಂದ ನಡ್ಕೊಂಡು ಬರಬೇಕು. ಇದೆಲ್ಲ ತುಕ್ಕು ಹಿಡಿದಿದೆ, ಒಂದು ನೆಟ್ ಸಹ ಆಗಲಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಸ್ಟಿಗೆ, ಅದು ಆಗ ಈಗ ಬ್ರಿಡ್ಜ್ ಆಗಿತ್ತಲ್ಲ, ಆಗ ಇದರಲ್ಲಿ ಯಾರೂ ರನ್ನಿಂಗ್ ಆಗ್ತಾ ಇರಲಿಲ್ಲ, ಮಕ್ಕಳು ಮಾತ್ರ ರನ್ನಿಂಗ್ ಆಗ್ತದೆ. ಈಗ ಅಂದರೆ ಈಗ ಎಲ್ಲ ಹೋಗ್ತಾ ಇದೆ, ಒಂದೊಂದು ನೆಟ್ ಸಹ ಹೋಗ್ತಾ ಇದೆ, ಇದು ಸಹ ಎಲ್ಲ ಹೋಗ್ತಾ ಇದೆ. ಅದಕ್ಕೆ ಇದನ್ನು ಸರಿ ಮಾಡಿಕೊಡಿ ಅಂತ. ಮತ್ತು ಬೇರೆ ಏನಲ್ಲ, ಮಕ್ಕಳೆಲ್ಲ ಹೋಗ್ಲಿಕ್ಕೆ ಮತ್ತೆ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ, ಇಲ್ಲಿ ಗಾಡಿ ಹಿಡ್ಕೊಂಡು ಎಲ್ಲ ಬರ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ, ಆ ಕಡೆಯಿಂದ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಇದು ಫುಲ್ಲು ಹೋಗಿದೆ, ನೆಟ್ ಎಲ್ಲ ಎಲ್ಲ ತುಕ್ಕಿ ಹಿಡಿದಿದೆ ಎಲ್ಲ ಫುಲ್ಲು. ಸೇತುವೆಯ ದುಸ್ಥಿತಿಯಿಂದಾಗಿ ಸ್ಥಳೀಯರಲ್ಲಿ ಅಸಮಾಧಾನ ಹೆಚ್ಚಾಗಿದ್ದು, ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸಮಗ್ರ ನಿರ್ವಹಣೆ ಕೈಗೊಳ್ಳಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ತೂಗು ಸೇತುವೆ ಮೇಂಟೈನ್ ಮಾಡೋದು ಒಂದು 10 ವರ್ಷ ಆಯಿತು. ನಮ್ಮ ಊರಿದ್ದು ಶಾಸಕರ ಹತ್ರ ಹೇಳೋದೇನೆಂದರೆ, ಏನಿಲ್ಲ, ನಮಗೆ ಒಂದು ಈ ತೂಗು ಸೇತುವೆದೊಂದು ಈ ಮೇಂಟೆನೆನ್ಸ್ ಒಂದು ಮಾಡಿಕೊಡಿ. ಮತ್ತು ಅಲ್ಲಿ ಪೊದೆಗಳೆಲ್ಲ ಬಂದು ತುಂಬ ಮಕ್ಕಳಿಗೆಲ್ಲ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆಲ್ಲ ಈ ಸ್ಕೂಲ್ ಬಿಟ್ಟೆಲ್ಲ ಹೋಗುವಾಗ ತುಂಬ ಸಮಸ್ಯೆ ಆಗ್ತಾ ಉಂಟು. ಮಕ್ಕಳು ಹೇಳ್ತಿದ್ದಾರೆ, ಅಣ್ಣ ಅವೇನೊಂದು ಸರಿಮಂತು ಕೊರಲಿ ಅಲ್ಪ ಪುದೆಲ್ಡು ಪೂರ ಪೋರೆ ಆಪುಜಿಂದ ಪಂಡದು ಅಂಚ ಅಕ್ಲೆಗೊಂಜಿ ಬೋಡಾದಂಡಲ್ಲ ನಮ್ಮ ಮಾತೆರ್ಲ ನೆಟೆಂಜಿ ಪೋಪಿನೊಂಜಿ ವ್ಯವಸ್ಥೆನೊಂಜಿ ಪೊರ್ಲು ಮಲ್ತು ಕೊರಡು ಬೊಕ್ಕ ನೇಲ್ನ ಮೇಂಟೆನೆನ್ಸ್ ಮಂತು ಕೊರಡು. ನಮ್ಮ ಈ ಮೇಂಟೆನೆನ್ಸ್ ತಗೊಳ್ಳು ಬರ್ತದೆ ನೆಟ್ ಪೋಲಿ ನೆಟ್ ದಾಲ ತೊಂದರೆ ಹೆಜ್ಜಿಂದ ಪಂಡೆರಡೆ ಯಾವು ಆತೆ ಬೇತದಾಲೆಜ್ಜಿ ಬೊಕ್ಕ ನೆಟ್ಟೆ ಮಸ್ತ್ ಜನ ಪ್ರಾಯದಕ್ಲಿಗೆ ಆ ಮೇಟೆ ಪೋಪಿನಕ್ಕೆ ಈ ಮೇಟೆ ಪೋರೆ ಮಸ್ತ್ ಮುಟ್ಟಾಪುನು. ಒಂಜಿ 4-3 ಗ್ರಾಮಲುಲ್ಲ 350 ಇಲ್ಲುಲ್ಲ ಪ್ರಾಯದಕ್ಕಲು ಒಂಜಿ ಸಾಮಾನು ಪತ್ತೊಂದು ಬರ್ಪುನಂಡ ಸೂಪರ್ ಮಾರ್ಕೆಟ್ ಹಿಡಿದು ಮುಲ್ತುರ್ದೆ ಬರೋಡು ಈ ಮೇಟೆ ಪೋಡು ಈ ಮೇಟೆ ಬರೋಡು ನೆಟ್ಟದ ಬೋಲ್ಟುಲ ಪೋತುನು ಅಲ್ಪ 2-3 ಕಡೆ ಹೋಲ್ಲ ಬುಡ್ತುಂಡು ಉಲಾಯಿ ಬೂರುಂಡ ದಾಲ ಕೇಂದ್ರ ಬತ್ತರದಲ್ಲಿ ದುಮ್ಮಂಡಲ ಚೂರು ನೀರಿತ್ತು ನಿತ್ತ ಫುಲ್ಲು ನೀರು ಬರೋದುಂಡು. ನೇನೊಂಜಿ ಪೊರ್ಲುಡೆ ಸಾಸಕೆರೆಗೆ ಒಂಜಿ ಮುಟ್ಟ ಒಂದಾದ ಪಂಡ ನೇನೊಂಜಿ ಪೊರ್ಲುಡೆ ಏನೊಂಜಿ ಸರಿ ಮಂತದ ಕೊರ್ಲೆಂದು ಬಂದು ಮಾತೆ ನಮ್ಮ ಊರ್ದಕ್ಕಲ ಮಾತೇಡಲ ವಿನಂತಿ ಮಂತೊಂದುಲ್ಲ.